ಮತ್ತೊಮ್ಮೆ ಅಗೋಚರ ತುರ್ತು ಪರಿಸ್ಥಿತಿ ಹೇರಲಾಗಿದೆಯೇ ಎಂಬ ಅನುಮಾನ ಕಾಡ್ತಿದೆ. ಕೊಡಗಿನಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಭಾಷಣ ಮಾಡುತ್ತಾ ಟೀಕಿಸಿದ್ದಕ್ಕೆ ಈ ಸರ್ಕಾರ ಪತ್ರಕರ್ತರನ್ನ ಬಂಧಿಸಿದ್ದು ನೋಡಿದ್ರೆ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದ ಆತಂಕ ವ್ಯಕ್ತವಾಗುತ್ತಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತ ಸಂತೋಷ್ ತಮ್ಮಯ್ಯ ಬಂಧನದ ವಿರುದ್ಧ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ವಿಡಿಯೋ ಮೂಲಕ ಮಾತನಾಡಿದ ಅವರು ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಂದಿನ ತುರ್ತು ಪರಿಸ್ಥಿತಿಯಂತಹ ಕರಾಳ ದಿನಗಳಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ನಾವೆಲ್ಲ ಇಂದಿರಾ ಗಾಂಧಿಯವರ ಸರ್ಕಾರ ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಗರಣ ಮಾಡಿದೆ ಎಂದು ವಿರೋಧಿಸಿದ್ದೇವೆ. ಆದರೆ ಇದೀಗ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಅದನ್ನೇ ಪುನರಾವರ್ತನೆ ಮಾಡುತ್ತಿದೆ ಎಂದು ಕೋಟ ಮೈತ್ರಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮತ್ತೊಮ್ಮೆ ಅಗೋಚರ ತುರ್ತು ಪರಿಸ್ಥಿತಿಯನ್ನು ಹೇರಿದೆಯೇನೋ ಅನ್ನುವಂಥ ಆತಂಕಗಳು ಕಾಡುತ್ತೆ. ಕೊಡಗಿನಲ್ಲಿ ಭಾಷಣ ಮಾಡ್ತಾ ಇರುವಂಥ ಪತ್ರಕರ್ತ ಸಂತೋಷ್ ತಮ್ಮಯ್ಯ ಟಿಪ್ಪು ಜಯಂತಿಯನ್ನು ಟೀಕಿಸಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅವರನ್ನು ಬಂಧಿಸ್ತದೆ ಅಂತೇಳಿ. ಆದರೆ ಈ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನು, ಪತ್ರಿಕಾ ಸ್ವಾತಂತ್ರ್ಯವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಲಿಕ್ಕೆ ಹೊರಟಿದೆಯೇನೋ ಅನ್ನುವಂಥ ಆತಂಕ ನಮ್ಮನ್ನೆಲ್ಲ ಕಾಡಿಬಿಡುತ್ತೆ. ನಾನು ಕುಮಾರಸ್ವಾಮಿ ಅವರಿಗೆ ಒಂದೇ ಪ್ರಶ್ನೆ ಕೇಳೋನು. ದೇವೇಗೌಡರು ಸಹಿತ ನಾವು ನೀವೆಲ್ಲ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ವಿರೋಧಿಸಿದ್ದು ಯಾವ ಕಾರಣಕ್ಕೋಸ್ಕರ? ಪತ್ರಿಕಾ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು ಇಂದಿರಾ ಗಾಂಧಿಯವರ ಸರ್ಕಾರ ಹರಣ ಮಾಡಿತ್ತು ಅನ್ನೋ ಒಂದೇ ಕಾರಣಕ್ಕೆ ತಾನೆ. ಇವತ್ತು ನಿಮ್ಮ ಸರ್ಕಾರ ಇರುವಾಗ, ನೀವು ಮುಖ್ಯಮಂತ್ರಿಯಾಗಿರುವಾಗ ಒಬ್ಬ ಪತ್ರಕರ್ತನನ್ನು, ವಾಕ್ ಸ್ವಾತಂತ್ರ್ಯವನ್ನು ಕಸಿತೀರಾ? ಹಾಗಾದರೆ ನಗರ ನಕ್ಸಲರು ಅಂತೇಳಿ ಕುತ್ತಿಗೆ ಬೋರ್ಡ್ ಹಾಕ್ಕೊಂಡು ವಿಧಾನಸೌಧ ಸುತ್ತಮುತ್ತ ತಿರುಗುವವ್ರನ್ನ ನೀವು ಸುಮ್ಮನೆ ಇರ್ತೀರಿ? ಟಿಪ್ಪು ಜಯಂತಿಯನ್ನು ವಿರೋಧಿಸ್ತೇನೆ ಅನ್ನುವಂಥ ಕಾರಣಕ್ಕೋಸ್ಕರ ಸಂತೋಷ್ ತಮ್ಮಯ್ಯನನ್ನು ನೀವು ಬಂಧನ ಮಾಡ್ತೀರಿ? ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳಬೇಕೀಗ. ನಾವೆಲ್ಲ ಟಿಪ್ಪು ಜಯಂತಿಯನ್ನು ವಿರೋಧ ಮಾಡಿದ್ದೇವೆ. ನಾನು ಮತ್ತು ಇಡೀ ಭಾರತೀಯ ಜನತಾ ಪಕ್ಷದ 104 ಜನ ಶಾಸಕರು, MLAಗಳು, 18 ಜನ MLCಗಳು, 17 ಜನ MP ಗಳು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು ಟಿಪ್ಪು ಜಯಂತಿಯನ್ನು ವಿರೋಧ ಮಾಡಿದ್ದೇವೆ. ನೀವೆಲ್ಲ ಬಂಧಿಸಬೇಕಾಗಿತ್ತಲ್ಲ ನಮ್ಮನ್ನು. ಅಂದರೆ ಅಧಿಕಾರದ ಮೂಲಕ ಪತ್ರಿಕೆಯ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಲಿಕ್ಕೆ ಹೊರಟಿರುವಂಥ ನಿಮ್ಮ ಸರ್ಕಾರ ಮಾಡ್ತಾ ಇದೆಯಲ್ಲ, ಇದು ಅತ್ಯಂತ ತುರ್ತು ಪರಿಸ್ಥಿತಿಗೆ ಸಮಾನಾಂತರವಾಗಿರುವಂಥ ಆಡಳಿತವನ್ನು ನೀವು ಪರೋಕ್ಷವಾಗಿ ತರ್ತೀರಿ ಅನ್ನುವಂಥ ಆಪಾದನೆಯನ್ನು ಮಾಡಲೇಬೇಕಾಗಿದೆ. ದಯವಿಟ್ಟು ಆ ಸಂತೋಷ್ ತಮ್ಮಯ್ಯನ ಮೇಲಿರುವಂಥ ಪ್ರಕರಣವನ್ನು ಸರ್ಕಾರ ವಾಪಸ್ ತೆಗಿಬೇಕು. ಇಲ್ಲದೇ ಇದ್ದರೆ ಸದನದ ಒಳಗೆ ಮತ್ತು ಹೊರಗೆ ಭಾರತೀಯ ಜನತಾ ಪಕ್ಷ ಆ ಪತ್ರಕರ್ತರ ಪರವಾಗಿ ಹೋರಾಟವನ್ನು ಮುಂದುವರಿಸುತ್ತೆ.